ಕಿಡಿಗೇಡಿಗಳಿಂದ ಮುಡಿಪು ಸಮೀಪದ ಸುಬ್ಬುಗುಳಿಯ ತಾಜುಲ್ ಉಲಾಮಾ ಜುಮಾ ಮಸೀದಿಗೆ ಹಾನಿ ಯತ್ನ ಮತ್ತು ಅಲ್ಲಿನ ಧರ್ಮಗುರುಗಳ ಮೇಲೆ ಹಲ್ಲೆ ಯತ್ನವನ್ನ ಡಿವೈಎಫ್ಐ ಉಳ್ಳಾಲ ವಲಯ ಖಂಡಿಸಿದೆ. ಡಿವೈಎಫ್ಐ ನಿಯೋಗವು ತಾಜುಲ್ ಉಲಾಮಾ ಜುಮಾ ಮಸೀದಿಗೆ ಭೇಟಿ ನೀಡಿ ಆಡಳಿತ ಮಂಡಳಿಯವರಿಗೆ ನೈತಿಕ ಸ್ಥೈರ್ಯವನ್ನ ತುಂಬಿದ್ರು. ಡಿವೈಎಫ್ಐ ಜೀವನ್ ಕುತಾರ್ ಘಟನೆಯನ್ನ ಖಂಡಿಸಿ ಮಾತನಾಡಿ, ಧಾರ್ಮಿಕ ಕೇಂದ್ರಗಳಿಗೆ ದಾಳಿಯಾದ ಸಂದರ್ಭದಲ್ಲಿ ದಾಳಿಕೋರರ ಬಂಧನಕ್ಕೆ ಒತ್ತಾಯಿಸಬೇಕೇ ವಿನಃ ಇದನ್ನ ಇಟ್ಟುಕೊಂಡು ರಾಜಕೀಯ ಮಾಡಬಾರದು. ಇಲ್ಲಿನ ನಿವಾಸಿಗಳು ಘಟನೆಯ ಬಳಿಕ ಊರವರು ಪ್ರಬುದ್ಧತೆಯಿಂದ ವರ್ತಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಓಲಿಯಾರ್ ಮಸೀದಿಗೇನು ನಿನ್ನೆ ರಾತ್ರಿ ತಡರಾತ್ರಿ ದಾಂಧಲೆ ನಡೆದಿದೆ. ಮೊದಲನೇದಾಗಿ ಇದನ್ನು ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ಖಂಡಿಸ್ತದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಈ ತಕ್ಷಣ ಪೊಲೀಸ್ನವರು ಮತ್ತು ಊರಿನವರು ಅದನ್ನು ತಕ್ಷಣ ಪ್ರೇರಿತರಾಗಿ ಯಾರು ಅದನ್ನು ದಾಳಿಕೋರರಿದ್ದಾರೆ ಅದನ್ನು ಬಂಧನ ಮಾಡಿರುವಂಥದ್ದು ಶ್ಲಾಘನೀಯ. ಮತ್ತು ಈ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಶಾಂತಿ ಕದಡದಂತೆ ಈ ಊರಿನ ಜನ ನೋಡಿಕೊಂಡಿರುವಂಥದ್ದನ್ನು ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀವಿ. ಯಾಕಂತೇಳಿದರೆ ಇವತ್ತು ಮಂಗಳೂರಿನಾದ್ಯಂತ ಬೇರೆ ಬೇರೆ ರಾಜಕೀಯ ಪ್ರೇರಿತವಾಗಿ ಇವತ್ತು ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಸುಲಭವಾಗಿ ಇದನ್ನು ರಾಜಕೀಯವಾಗಿ ಬಳಕೆ ಮಾಡಿ ಇವತ್ತು ರಾಜಕೀಯವಾಗಿ ಲಾಭ ಮಾಡಬೇಕನ್ನುವಂಥ ಪಕ್ಷಗಳು ಇವತ್ತು ಅಪಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಡಿವೈಎಫ್ಐ ಇವತ್ತು ಏನು ಈ ರೀತಿ ನಡೆದಿದೆ ಅದನ್ನು ಕೂಡಲೇ ತಕ್ಷಣ ಬಂಧಿಸಬೇಕು. ಮತ್ತು ಇದಕ್ಕೆ ಪ್ರಮುಖವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ BJP ಆಡಳಿತ ನಡೆಸ್ತಾ ಇದೆ. ಹಾಗಾಗಿ ಇವತ್ತು ಸರ್ಕಾರದ ಸಂಪೂರ್ಣ ವೈಫಲ್ಯ ಇದೆ. ಒಂದು ಕಡೆಯಲ್ಲಿ ನಾಗನಾಭನಕ್ಕೆ ಆಗ್ತಾ ಇದೆ, ಹೊರಗಜನ ಕಟ್ಟೆಗೆ ಅಪವಿತ್ರ ಆಗ್ತಾ ಇದೆ, ಮಸೀದಿಗಳಿಗೆ ಆಗ್ತಾ ಇದೆ, ಈ ರೀತಿ ಚರ್ಚೆಗಳಾಗ್ತಾ ಇದೆ. ಡಿವೈಎಫ್ಐ ನಿಯೋಗದಲ್ಲಿ ಉಳ್ಳಾಲ ವಲಯ ಅಧ್ಯಕ್ಷ ರಫೀಕ್ ಹರೇಕಳ, ಕಾರ್ಯದರ್ಶಿ ಸುನೀಲ್ ದೇವ್ಲಾ, ಜೊತೆ ಕಾರ್ಯದರ್ಶಿ ರಜಾಕ್ ಮೊಂಟೆಪದಪು, ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಜೀವನ್ ರಾಜ್ ಕುತ್ತಾರ್, ವಲಯ ಕೋಶಾಧಿಕಾರಿ ಅಶ್ರಫ್ ಹರೇಕಳ ಮೊದಲಾದವರು ಈ ವೇಳೆ ಹಾಜರಿದ್ದರು. ಒಂದು ಸಣ್ಣ ದುರ್ಘಟನೆ ನಡೆದಿದೆ ಇಲ್ಲಿ ಈ ಪರಿಸರದಲ್ಲಿ. ದುಷ್ಕರ್ಮಿಗಳನ್ನು ನೀವು ನಿಮ್ಮ ಸಹಾಯದೊಂದಿಗೆ ಪೊಲೀಸರು ವಶಕ್ಕೆ ತಗೊಂಡಿದ್ದೀವಿ. ವಶಕ್ಕೆ ತಗೊಂಡು ಅವರ ಮೇಲೆ ಏನು ಕಾನೂನು ಕ್ರಮ ಏನಿದೆ ಅದರ ಬಗ್ಗೆ ಯಾವುದೇ ಪಕ್ಷಪಾತ ಇಲ್ಲದೆ ಕಾನೂನಿನಲ್ಲಿ ಏನು ಅವರಿಗೆ ಶಿಕ್ಷೆ ಆಗಬೇಕು ಆ ಥರ ಅವರನ್ನು ಹಿಡಿದು ಬಂಧಿಸಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೀವಿ. ಮುಂದೆ ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಿ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ಕಾನೂನು ರೀತಿಯಲ್ಲಿ ಎಲ್ಲರಿಗೂ ಸಹಕಾರ ಇದೆ, ಯಾರು ಭಯಪಡುವ ಅವಶ್ಯಕತೆ ಇಲ್ಲ. ಮತ್ತು ಆದಷ್ಟು ಎಲ್ಲ ಮಸೀದಿಗಳಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸಿ ನಿನ್ನೆ ಸಹ ಇಮಿಡಿಯೇಟ್ ರಾತ್ರಿ ಹೊತ್ತಿಗೆ ಬಂದಿದ್ದಾರೆ, ಅವ್ರನ್ನ ಇದು ಮಾಡಿದ್ದಾರೆ. ಹಾಗಾಗಿ ಯಾರು ಭಯಪಡುವ ಇದಿಲ್ಲ. ಮತ್ತು ಕಾನೂನು ರೀತಿಯಲ್ಲೇ ವರ್ತಿಸೋಣ. ಎಲ್ಲ ರೌಂಡ್ಸು ಎಲ್ಲ ಕಡೆಯೂ ಎಲ್ಲ ಮಾಡ್ತಾಯಿದ್ದೀವಿ. ಏನು ಇದರ ಬಗ್ಗೆ ಗೊಂದಲ ಮತ್ತು ಎಲ್ಲ ಬೈಕ್ ರೌಂಡ್ಸು ಅದೆಲ್ಲ ಮಾಡ್ತಾಯಿದ್ದೀವಿ.